ಹೋಗಿಲ್ಲ. ಭಾಳ ದೊಡ್ಡ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಪಕ್ಷ ದೊಡ್ಡ ಜವಾಬ್ದಾರಿಯನ್ನು ಸಚಿವನಾಗಿ ಕೊಟ್ಟಿದೆ. ದೊಡ್ಡ ಇಲಾಖೆಯನ್ನು ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಮುಖ್ಯಮಂತ್ರಿಗಳಿಗೆ ನಾನು ಚಿರಋಣಿದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವಂಥ ಪ್ರಯತ್ನವನ್ನು ಖಂಡಿತ ಇದನ್ನು ಬೇರೆ ಬೇರೆ ಅನುಭವಸ್ಥರ ಜೊತೆಗೆ ಮಾತಾಡಿ, ಎಕ್ಸ್ಪರ್ಟ್ ಜೊತೆಗಳಿಗೆ ಮಾತನಾಡಿ ನಮ್ಮ ಜಿಲ್ಲೆನಲ್ಲಿ ಈ ಇಲಾಖೆಯಲ್ಲಿ ಯಾವ್ಯಾವ ಹೊಸತನವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಸುಧಾರಣೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಖಂಡಿತ ನಾನು ಮಾಡೋದಿಲ್ಲ. ನನಗೆ ಇಲಾಖೆ ತುಂಬ ಏನು ಗೊತ್ತಿಲ್ಲ, ಈಗ ಶುರು ಮಾಡಿದ್ದೇನೆ. ಡೋಂಟ್ ವರಿ, ಹೇಳ್ತೇನೆ ಎಲ್ಲದನ್ನು. ದೊಡ್ಡ ಸವಾಲಿದೆ. ಬರೀ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ನಿರ್ವಹಿಸಿದ ಖಾತೆ ಅದು. ಹಾಗಾಗಿ ದೊಡ್ಡ ದೊಡ್ಡ ಸವಾಲಿದೆ. ಶೋಭಾ ಕರಂದ್ಲಾಜೆ ನಿರ್ವಹಿಸಿದ್ರು ಆ ಖಾತೆಯನ್ನ. ನಿರ್ವಹಣೆ ನನಗೇನು ಕಷ್ಟ ಇಲ್ಲ. ಖಂಡಿತ ನಿರ್ವಹಣೆಯನ್ನು ಸವಾಲಿನ ರೂಪದಲ್ಲಿ ಸ್ವೀಕಾರ ಮಾಡಿ ನಿರ್ವಹಣೆ ಮಾಡ್ತೇನೆ.